ಕರುನಾಡಿನಲ್ಲಿ 45 ಲಕ್ಷ ಜನಸಂಖ್ಯೆ ಇರುವ ಬಲಿಜ ಸಮುದಾಯಕ್ಕೆ ಪ್ರತ್ಯೇಕ ನಿಗಮ ಮಂಡಳಿ, ಕೈವಾರ ಯೋಗಿ ಅಮರ ನಾರಾಯಣ ಜಯಂತಿಯ ಜೊತೆ 3A ಯಿಂದ 2Aಗೆ ಬಲಿಜ ಸಮುದಾಯವನ್ನು ಸೇರಿಸುತ್ತೇನೆ ಎಂದು ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಈ ಹಿಂದೆ ಬಲಿಜ ಸಮುದಾಯಕ್ಕೆ ಭರವಸೆಯನ್ನು ನೀಡಿದರು. ಆದರೆ ಸಿಎಂ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತಾ ಇಲ್ಲ ಎಂದು ಬಲಿಜ ಸಮುದಾಯದ ಜನ ಸದ್ಯ ಈಗ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಲಿಜ ಸಂಘದ ಅಧ್ಯಕ್ಷ ಎನ್ ಪದ್ಮನಾಭ್ ಅವರು ಬಲಿಜ ಸಮುದಾಯಕ್ಕೆ ಸಿಎಂ ಕೊಟ್ಟ ಭರವಸೆಯನ್ನು ಉಳಿಸಿಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಮಾಡಿದ್ರು ಯಾರು ವೀರಪ್ಪ ಮೊಯ್ಲಿ ಸರ್ಕಾರದಲ್ಲಿ 3A ಮಾಡಿದ್ರು. ನಂತರ ಯಡಿಯೂರಪ್ಪ ನಾವು ನಮ್ಮ ಹೋರಾಟ ನಮ್ಮ ಮುಖಂಡರ ಹೋರಾಟದಿಂದ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ 2A ಎಜುಕೇಶನ್ ಮಾತ್ರ 2A ಕೊಟ್ಟು ನೆಕ್ಸ್ಟ್ ನಾನು ಮುಖ್ಯಮಂತ್ರಿ ಆಗಿ ಬಂದರೆ ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು 24 ಗಂಟೆ ಒಳಗೆ ನಾನು 2Aಗೆ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ರು. ಆದ್ರೆ ಯಡಿಯೂರಪ್ಪ ಅವರು ಮತ್ತೆ CM ಆಗಿ ಬಂದ್ರು. ಇದುವರೆಗೂ ಅವರು ಅವರ ಹೇಳಿಕೆಯನ್ನ ಅವರು ಹೇಳಂತ ಆಶ್ವಾಸನೆಯನ್ನ ಈಡೇರಿಸಿಲ್ಲ. ಅದಕ್ಕೋಸ್ಕರ ನಮ್ಮ ರಾಜ್ಯಾದ್ಯಂತ ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟದಲ್ಲಿ ತಕ್ಷಣ ನಮ್ಮ ಸಮುದಾಯನ ಏನು ರಾಜಕೀಯವಾಗಿ ಕುಡಿತಾ ಇದೆ ಎಲ್ಲ ಅದನ್ನ ರಾಜಕೀಯ ಯಾವ ಪ್ರತಿಯೊಂದು ಪಕ್ಷವೂ ಸಹ ರಾಜಕೀಯ ಕುಡಿತಾ ಇದೆ. ಅದನ್ನ ನಮ್ಮ ಜನಾಂಗನ ಮುಂದೆ ಈ ದಿನಗಳಲ್ಲಿ ಯಾವುದೇ ಸರ್ಕಾರ ಬರಲಿ ಇದ್ರ ಬಗ್ಗೆ ಮುಂದಿನ ಚುನಾವಣೆಯಲ್ಲಿ ನಮ್ಮ ಏನು ಅಂತ ನಮ್ಮ ಅವರಿದೆ ಅಂತ ತೋರಿಸ್ತೀವಿ. ಅದಕ್ಕೋಸ್ಕರ ಈಗ ಎಚ್ಚೆತ್ಕೊಂಡು ಈಗ ಯಡಿಯೂರಪ್ಪನವರು ಏನು ಮಾತು ಕೊಟ್ಟಿದ್ರು ಅದ್ರ ಪ್ರಕಾರವಾಗಿ ನಮಗೆ 2A ಕೊಡಬೇಕಾಗ್ತದೆ.